ನನ್ನ ಬಂಟಿನ ಟೆನ್ಷನ್ ಇದ್ದಿ ಅಂಕ ಎಕ್ಸ್ಪೀರಿಯನ್ಸ್ ಹೇಗೆ ಗೇರ್ಲೆಸ್ ಕಾರಲ್ಲಿ? ಗೇರ್ಲೆಸ್ ಇಸ್ ಬೆಸ್ಟ್ ಫಾರ್ ವುಮೆನ್ಸ್. ಹೌದಾ? ಮತ್ತಾರಕ್ಕೆ ಹಾಗೆ ನಿಮಗೆಲ್ಲ ಕಾರಿನ ಬಗ್ಗೆ, ಕಾರು ಡ್ರೈವಿಂಗ್ನ ಬಗ್ಗೆ ಹೆದರಿಕೆ ಇದ್ರೆ ದಯವಿಟ್ಟು ಇವತ್ತಿನ ಈ ವಿಡಿಯೋವನ್ನು ನೋಡಿ ಎಲ್ಲರೂ ಸಹ ಕಾರನ್ನು ಧೈರ್ಯ ಮಾಡಿ ತಕೊಂಡು ಹೋಗಿ. ಇದು ಎಷ್ಟು ಸೀಟರ್ ಕಾರ್ ಹೋಗುವ ಇದರಲ್ಲಿ ನಾವು ನೋಡಿ ಫ್ರೆಂಡ್ಸ್, ನಾವು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಹೆಂಗಸರು ಮಾತಾಡಿಕೊಂಡು ಸಹ ಹೋಗ್ಬೋದು ಈ ಕಾರಲ್ಲಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಅಯ್ಯೋ ಬಂಟಿ ಇವತ್ತು ಅವನಿಗೆ ಗೊತ್ತಾಗಿದೆ ಅಂತ ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳಿ ನೋಡಿ ಅಂತೆ. ಅವನ ಹೊತ್ತಾಗಲಿಲ್ಲ, ಆ್ಯಕ್ಚುಲಿ 9:30 ಆಗ್ತಾ ಉಂಟು. ಈಗ ನಾವು 10 o'clock ಹೊರಡಬೇಕು ಒಂದು ಫಂಕ್ಷನಿಗೆ. ನಾವು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ, ನನ್ನ ತಂದೆದು ತಮ್ಮ, ಸೊ ಅವರ ಮನೆಯಲ್ಲಿ ಇವತ್ತು ಪೂಜೆ. ಹಾಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ನನ್ನ ಮಗ ಸಹ ಬರ್ತಾ ಇದ್ದಾರೆ. ಬಂದ ಕೂಡಲೇ ಅವನನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು. ಹಾಗೆ ಈಗ ಕಾಯ್ತಾ ಇದ್ದೇವೆ ಮಗ ಬರಲಿಕ್ಕೆ. ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಕರ್ಕೊಂಡು ಬರಲಿಕ್ಕೆ. ಹಾಗೆ ಅವು ಬಂದ ಕೂಡಲೇ ಹೊರಟು ಹೋಗುದೆ. ಅಲ್ಲಿಗೆ ಹೋಗುವಾಗ ಎಷ್ಟು ತಲುಪುವಾಗ ಎಷ್ಟು ಹೊತ್ತಾಗ್ತದೆ ಗೊತ್ತಿಲ್ಲ. ಮೇಯ್ನ್ ಟೆನ್ಷನ್ ನನಗೆ ಬಂಟಿದ್ದು. ನಾವು ಬರುವಾಗ ಅವನಿಗೆ ಎಂತಕ್ಕೆ ಬೊಗಳ್ತಾನೆ ಗೊತ್ತಿಲ್ಲ ಆಯ್ತಾ. ನಾನು ಆಗದಿಂದ ಹೊರಡ್ತಾ ಇದ್ದೇನೆ, ನಿಮಗೆ ಗೊತ್ತುಂಟಲ್ಲ, ನಾವು ಸಾರಿ ಉಟ್ಟು ಹೊರಡುವುದು ಹೇಳಿದರೆ ದೊಡ್ಡ ತಲೆ ಬಿಸಿ ಅಂತ. ಜಾಯ ಕೊರೆಪ್ಪುಣ ಇನ್ನೊಂದು ಉಪವಾಸ ಮಾಡ್ತು ಪೋಪನೆ ಅಂಕಳು. ಅವನಿಗೆ ಎಂಥದ ತಲೆಗೆ ಹೋಗಿದ ಅಂತ. ನಾವು ಹೋಗ್ತಾ ಇದ್ದೇವೆ, ಅವನಿಗೆ ತಿನ್ಲಿಕ್ಕೆ ಹಾಕುದಿಲ್ಲ ಅಂತ. ಯಾಕೆ ಹಾಗೆ ಬೊಗಳ್ದು ಗೊತ್ತು. ಜಾಯ ಕೊರೆಪ್ಪುಣ ಇಂಚಿನೇಗ ಅಂಚಲ ಭಯಂಕರ ಆಯ್ತಾ ಒಂದು ಎಂತ್ಲಾ ಒಟ್ಟಾರೆಯಲ್ಲಿ ಅವಂದೇ ತಲೆ ಬಿಸಿ. ಎಲ್ಲಿಗೆ ಹೋದ್ರೆ ಸಹ ಎಲ್ಲರಿಗೆ ಸಹ ಹಸುಗಳ ತಲೆ ಬಿಸಿ. ಅಯ್ಯೋ ಬೇಗ ಬೇಗ ಮನೆಗೆ ಬರಬೇಕು, ಬೇಗ ಮನೆಗೆ ಬರಬೇಕು. ನನಗೆ ಹಸುಗಳದ್ದು ತಲೆ ಬಿಸಿಯೇ ಇಲ್ಲ. ಅವರಷ್ಟಕ್ಕೆ ಇರ್ತಾರೆ. ಹಾಲು ಕರೆಯುವ ಹಸು ಆದರೆ ಸಹ ತೊಂದರೆ ಇಲ್ಲ, ಕರುವನ್ನು ಬಿಟ್ಟರೆ ಸಹ ತೊಂದರೆ ಆಗೋದಿಲ್ಲ. ಇವನದ್ದೇ ನನಗೆ ದೊಡ್ಡ ತೊಂದರೆ ಆಗೋದು, ತಲೆ ಬಿಸಿ ಆಗೋದು ಅಂತ. ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಹಾಗೆ ಈಗ ನೋಡಿ ನಾವು ಹೋಗ್ತಾ ಇದ್ದೇವೆ ಅಂತ ಅವನಿಗೆ ಗೊತ್ತಾಗಿದೆ. ಗೊತ್ತಾದ ಕೂಡಲೇ ಇವತ್ತು ಗುಡಿಗೆ ಹೋದ ಕೂಡಲೇ ಸ್ಟಾರ್ಟೇ ಅವನು ಬೊಗಳದು. ಸೊ ನಮಗೆ ಇವತ್ತು ಫುಲ್ ಒಂದು ಮಳೆರಾಯನ ಸಹಕಾರ ಇದ್ದರೆ ಸಾಕು ಹೋಗಿ ಬರಲಿಕ್ಕೆ. ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಕೀಪ್ ವಾಚಿಂಗ್ ಆಯಿತಾ, ಮಿಸ್ ಮಾಡಬೇಡಿ ಎಲ್ಲಿ ಸಹ. ಇಲ್ಲಿ ಹೊರಡುವಾಗ ಬಂಟಿಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಮತ್ತು ಬಂಟಿಗೆ ಸ್ವಲ್ಪ ಅಂದಾಜಾಗಿದೆ, ಇಲ್ಲಿಗೆ ಬಂದಿದ್ದಾನೆ. ಇವರಿಬ್ಬರು ಇನ್ನೂ ಸಹ ಬರಲಿಲ್ಲ ಅಂತ 10:30 ಗಂಟೆ ಆಯಿತು. ನಮ್ಮ ಕೆಲಸದವನಿಗೆ ಹೇಳುವುದೆಲ್ಲ ಹೇಳಿದೆ, ಬಂಟಿದು ವಿಷಯ, ಹಸುಗಳ ವಿಷಯ ಎಲ್ಲ. ಇನ್ನು ಉಳಿದದ್ದು ನನ್ನ ಹಸ್ಬೆಂಡ್ ಬಂದು ಹೇಳಬೇಕಷ್ಟೇ. ಮತ್ತು ಬೆಕ್ಕುಗಳಿಗೆ ಸಹ ಎಲ್ಲ ರಾತ್ರಿವರೆಗೆ ಬೇಕಾದಷ್ಟು ಹಾಕಿ ಆಯಿತು. ಈಗ ಸಾರಿ ಉಟ್ಟು ಮೇಕಪ್ ಎಲ್ಲ ಹೋಗಿ ಸಾಯಿತು, ಬೆವರ್ತಾ ಉಂಟು ನನಗೆ. ಒಂದು 9:30ಗೆ ಹೊರಟು ನಿಂತಿದ್ದೇನೆ. ಹಾಗಿಗಳು ಕಂಗು ಸರಿ ಅಂಪರ ಅಂತಾರೆ ಯಾರದ, ಕಂಗು ಸರಿ ಅಂಪರ ಅಂತಾರೆ ಯಾರದ ಐಕ ಪೋಪೆಗೆ ನನ್ನ ಬಂಟಿನ ಟೆನ್ಷನ್ ಇದ್ದಿ ಅಂಕ. ಸಿದ್ಧ ಇತ್ತ ಸೂಪೇನ ಸುಕಾಂಚಿಗೆ ಸಿದ್ಧ ಇತ್ತ ಸೂಪ್ರಿ. ಓ ಸಿದ್ಧ ಕಟ್ಟಿಂಗ್ ಅಂಪ ಅಂತ ನಾನು ಆಯ್ತು ಒಂದು ಮಗ ಬಂದ ಕೂಡಲೇ ಮಾಡುವ ಕೆಲಸ ನೋಡಿ. ಜಯ ಅವಳಿದ್ಯಾ ವಿಂಗ್ ಸ್ಕೇಲ್, ಇವತ್ತು ಜಿಮ್ ಉಡಿದ್ಯಾ ಅವಳು. ಸೊ ನಾವೀಗ ಹೊರಟೆವು, ಬಹಳ ತಡವಾಗಿ ಹೊರಟಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ ಅಂತ ಹೇಳಿ ಹೊಸಬರಿಗೆಲ್ಲ ಇವನನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಇಲ್ಲಿವರೆಗೆ ಪಾಪ ಬಂಟಿ ತಿರ್ಗಿ ಶಾಲುಂಡು ಬಂಟಿ ಪಾಪ ಆಯ್ತಾ. ನನಗೆ ಬೇಜಾರಾಗ್ತಾ ಉಂಟು ಅವನನ್ನು ಬಿಟ್ಟೋಗ್ಲಿಕ್ಕೆ ಸತ್ಯ ಸಹ. ಭಾರಿ ಸೆಕೆ ಉಂಟು ಮಾತ್ರ, ಮಳೆ ಒಂದು ಬರದಿದ್ರೆ ಸಾಕು. ನನ್ನ ಚಿಕ್ಕಪ್ಪನ ಮನೆಗೆ ನಾವು ತಲುಪಿದ್ದೇವಾಯ್ತಾ. ಅಲ್ಲಿ ತಲುಪುವಾಗ ಆಲ್ಮೋಸ್ಟ್ ಎಲ್ಲರೂ ಸಹ ಊಟಕ್ಕೆ ಕೂತ್ಕೊಂಡಿದ್ರು. ನಾವು ಆ್ಯಕ್ಚುಲಿ ರಾತ್ರಿದು ಪೂಜೆಗೆ ಅಂತವೇ ಹೇಳಿ ರೆಡಿ ಮಾಡಿಕೊಂಡು ಹೋದದ್ದು. ಅಂದರೆ ನನ್ನ ಮಗ ಬರುವವ ಇದ್ದಲ್ಲ, ಅವನ ಟ್ರೈನು 2 ಗಂಟೆ ಲೇಟ್. 8 ಗಂಟೆಗೆ ಬರುವ ಟ್ರೈನು 10 ಗಂಟೆಗೆ ಬಂದದ್ದು. ಸೊ ಅವನು ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಹೊರಡುವಾಗಲೇ 11:15 ಆಗಿದೆ. ಹಾಗೆ ಮತ್ತೆ ನಾವು ಪುನಃ ಸಂಜೆಯಿಂದ ಕೂತ್ಕೊಂಡ್ರೆ ಮಳೆ ಬಂದರೆ ಅಂತ ಹೇಳಿ ಅಷ್ಟು ಹೊತ್ತಿಗೆ ನಾವು ಹೊರಟದ್ದು.
ಹಾಗೆ ನಾನು ಈ ವಿಡಿಯೋ ಸಂಜೆ ನಂತರ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ಊಟ ಎಲ್ಲ ಆಗಿ ಆದಮೇಲೆ ಸ್ವಲ್ಪ ಮಾತುಕತೆ ಪಂಚಾಯತಿಗೆಲ್ಲ ಆದ ಮೇಲೆ. ಸೊ ಇಲ್ಲಿ ನನ್ನ ಕಸಿನ್ ಹೊರಡ್ತಾ ಇದ್ದಾಳೆ. ಹಾಗೆ ಅವಳೊಟ್ಟಿಗೆ ಮಾತಾಡಿಕೊಂಡು ಅವಳನ್ನು ಬೀಳ್ಕೊಡುತ್ತಾ ನಿಮ್ಗೊಂದು ಸ್ಪೆಷಲ್ ವಿಡಿಯೋ ಇದೆ ಈಗ. ಸೊ ಕೊನೆಯವರೆಗೆ ಸಹ ನೋಡಿ ಆಯ್ತಾ, ಒಳ್ಳೆ ಇನ್ಫಾರ್ಮೇಶನ್ ಉಂಟಲ್ಲ. ಎಲ್ಲಿದ್ದಾರೆ ಈ ಜನ ಉಂಟಲ್ಲ, ಎದುರಲ್ಲಿ ಲಾರಿ ಬಸ್ ಬಂದ್ರೆ ಕಾರು ನಿಲ್ಲಿಸಿ ಆಚೆ ಹೋಗುದು. ಈಗ ಹೋಗಿ ಬರ್ರ ಮತ್ತೆ ಹೋಗ್ತಾರೆ. ಈಗ ಅದು ಮೊದಲು ಈಗೆಲ್ಲ ಬಿಡ. ಬಾಯ್ ಬಾಯ್. ಬಲ್ಲಿ ಸ್ವಾತಿದ್ದು ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ, ನಿಮ್ಮ ಸ್ವಾತಿ ಇದ್ದಾಳೆ ಇಲ್ಲಿ. ಮುಕ್ತವಾ? ಸ್ವಾತಿಗೊಂದು ಹಾಯ್ ಹೇಳಿ. ಬಾಯ್ ಬಾಯ್ ಬಾಯ್. ಹ್ಯಾಪಿ ಅಂಡ್ ಸೇಫ್ ಜರ್ನಿ. ಎಕ್ಸ್ಪೀರಿಯನ್ಸ್ ಹೇಗೆ ಗೇರ್ಲೆಸ್ ಕಾರಲ್ಲಿ? Gearless is best for women. ಹೌದಾ? ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಟೆನ್ಷನ್ ಫ್ರೀ. ನಮಗೆ ಗೇರ್ ಯಾವ್ದು ಹಾಕ್ಬೇಕು ಅದೆಲ್ಲ ಎಂತ ಟೆನ್ಷನ್ ಇರುದಿಲ್ಲ. ಹೋಗ್ತಾ ಇದ್ರೆ ಆಯ್ತು, ಬ್ರೇಕ್ ಮತ್ತೆ ಆಕ್ಸಿಲೇಟರ್ ಅಲ್ಲಿ ಕಾಲಿಟ್ರೆ ಆಯ್ತು. ಯಾರು ಬೇಕಿದ್ರೆ ತಗೊಂಡು ಹೋಗ್ಬೋದಲ್ಲ? ಕಾರ್ ತಗೊಂಡು ಹೋಗುದು. ಅಲ್ಲ, ಈಗ ನಿಮ್ಗೆ ಕಾರ್ ಕಲಿಸುವಾಗ ಗೇರ್ಲೆಸ್ ಅಲ್ಲಿ ಕಲಿಸುದಿಲ್ಲ ಅಲ್ಲ? ಇದ್ರಲ್ಲಿ ಕಲಿಸ್ಲಿಲ್ಲ ನಿಮ್ಗೆ ಅದು ಕೈ ಆಟೋಮೆಟಿಕ್ ಅಲ್ಲಿ ಅಲ್ಲ, ಕಲಿಸುವಾಗ ಆಕ್ಸಿಲೇಟರ್ ಮತ್ತೆ ಇದೆಲ್ಲ ಇರ್ತದೆ. ಆಕ್ಸಿಲೇಟರ್ ಸಾರಿ ಕ್ಲಚ್ ಮತ್ತು ಇದು ಇರ್ತದೆ. ಈಗ ಅದಿಲ್ಲದೆ ಹೋಗುವ ನಿಮ್ಗೆ ಏನೋ ಮಿಸ್ ಆಗಿದೆ ಅಂತ ಆಗುದಿಲ್ಲ? ತುಂಬಾ ಖುಷಿ ಆಗ್ತದೆ. ಹೌದಾ? ಫ್ರೀ ಆಗಿ ಹೋಗ್ಬೋದಲ್ಲ, ಅದಾದ್ರೆ ಅದೇ ಟೆನ್ಷನ್ ಯಾವಾಗ ಚೇಂಜ್ ಮಾಡುದು. ಇದು ಹಂಸ ಎಲ್ಲ ಬರುವಾಗ ಹೇಗೆ ನೀವು ಸ್ಲೋ ಮಾಡ್ತೀರಿ? ಬ್ರೇಕಲ್ಲಿ ಕಾಲು ಇಡ್ತಾರೆ ಅಷ್ಟೇ. ಅಷ್ಟೇಯಾ? ಮತ್ತೆ ಅಂದ್ರೆ ಫುಲ್ ಕೊಡ್ಲೇಬೇಕು ಅಂತ ಇಲ್ಲ, ಸ್ವಲ್ಪ ಹೋಗಿ ಕೊಟ್ರೆ ಅದು ಹೋಗ್ತಾ ಇರ್ತದೆ. ಸ್ಕೂಟರ್ ಅಲ್ಲಿ ಹೋದ ಹಾಗೆಯಾ? ಫುಲ್ ಫ್ರೀ ಇದ್ರೆ ನಿಲ್ಲಿಸುವಾಗ ಎಲ್ಲ ಸ್ಮೂತ್ ಆಗಿ. ಮತ್ತೆ ಇದು ರಫ್ ರೋಡ್ ಅಲ್ಲಿ ಎಲ್ಲ ಹೋಗುವಾಗ ಆರಾಮ್ಸೆ. ಓಕೆ. ಇದು ಎಷ್ಟು ಸೀಟರ್ ಕಾರ್ ಹೋಗುವ ಇದರಲ್ಲಿ ನಾವು ನೋಡಿ ಫ್ರೆಂಡ್ಸ್, ನಾವು ಮಾತಾಡಿಕೊಂಡು ಹೋಗ್ತಾ ಇದ್ದೇವೆ. ಅಂದ್ರೆ ಹೆಂಗಸರು ಮಾತಾಡಿಕೊಂಡು ಸಹ ಹೋಗ್ಬೋದು ಈ ಕಾರಲ್ಲಿ. ಎಷ್ಟು ಸಹ ಎಂತ ಸಹ ಹೆದರಿಕೆ ಇಲ್ಲ ಕಾರಲ್ಲಿ ಹೋಗ್ಲಿಕ್ಕೆ. ಯಾರಿಗೆ ಡ್ರೈವಿಂಗ್ ನ ಬಗ್ಗೆ ಹೆದರಿಕೆ ಉಂಟು ನೋಡಿ ಅಂತವರಿಗೆಲ್ಲ ಇದು ಬೆಸ್ಟ್ ಕಾರ್ ಅಂತ ನನ್ನ ಕಸಿನ್ ಇದಕ್ಕೊಂದು ಒಳ್ಳೆ ಎಂತ ಹೇಳುದು ರೆಕಮೆಂಡೇಶನ್ ಕೊಡ್ತಾ ಇದ್ದಾಳೆ. ಹಾಗೆ ಎಂತ ಕಾರ್ ಇದು? ಆಲ್ಟೋ K10. ಆಲ್ಟೋ K10 ಗೇರ್ಲೆಸ್. ಯಾವ ಮಾಡೆಲ್? ಅಂದ್ರೆ ಈಗ ಹಿಂದೆ ಸಹ ಇತ್ತಲ್ಲ, ಇದು ಲೇಟೆಸ್ಟಾ? ಲೇಟೆಸ್ಟ್ ಮೋಸ್ಟ್ಲಿ. ಯಾರು ಸಹ ನೋಡ್ಬೇಡಿ, ನಾವೆಲ್ಲ ಹೀಗೆ ಇದ್ದೇವೆ ಈಗ. ಇದಕ್ಕೊಂದು ಎಕ್ಸ್ಕ್ಯೂಸ್ ಕೊಡಿ ನಮ್ಮ ಅವತಾರಕ್ಕೆ. ಹಾಗೆ ನಿಮಗೆಲ್ಲ ಕಾರಿನ ಬಗ್ಗೆ, ಕಾರ್ ಡ್ರೈವಿಂಗ್ನ ಬಗ್ಗೆ ಹೆದರಿಕೆ ಇದ್ರೆ ದಯವಿಟ್ಟು ಇವತ್ತಿನ ಈ ವಿಡಿಯೋವನ್ನು ನೋಡಿ ಎಲ್ಲರೂ ಸಹ ಕಾರನ್ನು ಧೈರ್ಯ ಮಾಡಿ ತಕೊಂಡು ಹೋಗಿ ಮಕ್ಕಳನ್ನು ಸಹ ಕರ್ಕೊಂಡು ಹೋಗ್ಬೋದಂತೆ. ಇದು ಬೆಸ್ಟ್ ಸೇಫ್, ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ. ಸಣ್ಣ ಮಕ್ಕಳು, ಏಜ್ ಆದವರು ಎಲ್ಲ ಇದ್ರೆ ಆರಾಮದಲ್ಲಿ ಹೋಗಿ ಬರ್ಬೋದು. ಮತ್ತೆ ಪಾರ್ಕ್ ಮಾಡುವಾಗ ಎಲ್ಲ ಹೆದರಿಕೆ ಆಗುದಿಲ್ಲ ಅಂತ. ಇದು ತುಂಬಾ ಮತ್ತೆ ಫ್ರೀ, ತುಂಬಾ ಸಣ್ಣದಲ್ಲ, ಅದಕ್ಕೆ ಎಂತ ಜಾಸ್ತಿ ಜಾಗ ಎಲ್ಲ ಬೇಕು. ನನ್ಗೀಗ ನೀನು ಹಿಂದೆ ತಂದು ಬಿಡ್ಬೇಕು. ಮತ್ತೆ ರಿವರ್ಸ್ ತೆಗಿಲಿಕ್ಕೆಲ್ಲ ಎಲ್ಲ ತುಂಬಾ ಈಸಿ ಇದ್ರಲ್ಲಿ. ನಮ್ಗೆ ಲೇಡೀಸ್ ಗೊಂಡಲ್ಲ ಫಸ್ಟಿಗೆ ಅಂತ ಹೆದರಿಕೆ ಇರೋದು. ಮತ್ತೆ ಕ್ಲಚ್ ಇದೆ ಹೆದರಿಕೆ, ಅದು ಎರಡು ಸಹ ಇಲ್ಲಲ್ಲ, ಸೊ ಬಾರಿ ಈಸಿ. ಹಾಗೆ ನೋಡಿ, ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ಇದನ್ನು ಎಷ್ಟು ದಿವಸದಿಂದ ಹೋಗ್ತಾ ಇದ್ದಿ? ನಾನೀಗ 1-2 ವಾರ ಆಯ್ತು. ಮಂಗಳೂರು ತನಕ ಹೋಗಿ ಬಂದೆ ಫಸ್ಟ್ ಒಂದ್ಸಲ. ಹಾಗೆ ಮಂಗಳೂರು ಸಿಟಿಯಲ್ಲಿ ಎಲ್ಲ ಸಿಟಿಯಲ್ಲಿ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆ ತನಕ ಬಂದೆ ನಾನೇ. ಅಂದ್ರೆ ಈಗ ನಮ್ಗೆ ನೋಡಿ, ಈಗ ಫಸ್ಟಿಗೆ ಟ್ರಾಫಿಕ್ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ನಮ್ಗೆ ಹೆದರಿಕೆ ಆಗ್ತದಲ್ಲ, ಸ್ವಲ್ಪ ಹೆದರಿಕೆ ಆಗ್ತದೆ ಫಸ್ಟಿಗೆ. ಅಂದ್ರೆ ಈಗ ನೋಡು, ಫಾರ್ ಎಕ್ಸಾಂಪಲ್ ನಮ್ಗೆ ಗಾಡಿ ಒಂದು ಕಡೆ ಸಡನ್ ನಿಲ್ಲಿಸ್ಬೇಕು, ನಿಲ್ಲಿಸಿದ ಮೇಲೆ ಪುನಃ ತೆಗಿಬೇಕಲ್ಲ, ಆಗ ನಮ್ಗೆ ಸ್ವಲ್ಪ ಗಡಿಬಿಡಿ ಆಗ್ತದೆ. ಹೌದು, ಇದ್ರಲ್ಲಿ ಅದು ಪ್ರಾಬ್ಲಮ್ ಇಲ್ಲ, ಗಡಿಬಿಡಿ ಅಂದ್ರೆ ಅದೇ ಎಕ್ಸಾಕ್ಟ್ ಅದೇ ಆಫ್ ಆಗುದಿಲ್ಲ. ಮತ್ತೆ ಅಪ್ಪಲೆಲ್ಲ ಇದು ಆಫ್ ಆಗುದಿಲ್ಲ, ಹಿಂದೆ ಹಿಂದೆ ಹೋಗುದಿಲ್ಲ. ಹೋಗುದಿಲ್ವಾ? ಈಗ ನೋಡು, ನಾನೀಗ ತೆಗಿತಾ ಇದ್ದೇನೆ. ಅಂದ್ರೆ ತುಂಬಾ ಜನ ಹೇಳ್ತಾರೆ ಗೇರ್ಲೆಸ್ ಡೌನ್ ಅಲ್ಲಿ ರಪ್ಪ ಬಂತಿತ್ತು, ಗೇರ್ ಹಾಕಿದ್ರೆ ಫಸ್ಟ್ ಗೇರ್ ಹಾಕಿದ್ಮೇಲೆ ಇದು ಹಿಂದೆ ಹೋಗುದಿಲ್ಲ ಈ ಗಾಡಿ. ಅದೇ ಕೆಲವು ಹೋಗ್ತದೆ. ಅದೇ ಗೇರ್ ಇದ್ದದೆಲ್ಲ ಡಿಕ್ಲಚ್ ಮಾಡಿ ಎಂತದೆಲ್ಲ ಮಾಡ್ಬೇಕಾಗ್ತದಲ್ಲ. ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ ನೋಡಿ. ಈಗ ರಿವರ್ಸ್ ತೆಗೆದು ಅಪ್ಪಿಂದ ಡೌನ್ ಇಂದ ಅಪ್ಪಿಗೆ ಬಂದೆ ನಾನು, ಗೊತ್ತೇ ಆಗುದಿಲ್ಲ. ಹೌದೌದು, ನಂಗೆ ಸಹ ಗೊತ್ತಾಗ್ಲಿಲ್ಲ ಮೇಲೆ ಇದು ಮಾಡುವಾಗ. ಆರಾಮ್ಸೆ ಬೆಸ್ಟ್ ಕಾರ್. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ವರ್ಷನ್ ಇದು. ಹೌದು. ಇದಕ್ಕೆ ಹೇಗೆಲ್ಲ ಸರ್ವಿಸಿಂಗ್ ಎಲ್ಲ? ಸರ್ವಿಸಿಂಗ್ ಎಲ್ಲ ನಮ್ಮ ಮನೆ ಹತ್ರವೇ ಉಂಟು, ಸೊ ನೋ ಪ್ರಾಬ್ಲಮ್. ಇದು ಮತ್ತೆ ಬರ್ತಾರೆ ನಮ್ಗೆ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಹೌದಲ್ಲ? ಹೌದು, ಆಭರಣದವರು ಮನೆಗೆ ಬಂದು ಎಲ್ಲ ತಗೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ನಿಮ್ಗೋಸ್ಕರ ನೋಡಿ ಇವತ್ತು ನನ್ನ ಕಸಿನ್ ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಗೇರ್ಲೆಸ್ ಕಾರನ್ನು ಕೂಡ ನಾವು ಅಂದ್ರೆ ಚಂದ ಮಾಡಿ ಉಪಯೋಗ ಮಾಡಬಹುದು ನಾವು ಲೇಡೀಸ್ಗೆ ಅಂತ. ಯಾಕೆಂದ್ರೆ ನಮ್ಗೆ ಜೆಂಟ್ಸ್ ಹೇಳ್ತಾರೆ ಗೇರ್ಲೆಸ್ ಅದೆಲ್ಲ ಕಾರ ಅಲ್ಲ ಹೇಳ್ತಾರಲ್ಲ, ಅದೆಲ್ಲ ಕಾರ, ಅದಕ್ಕೆ ಸ್ಕೂಟರ್ ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಮಳೆಗೆ ಇದೆಲ್ಲ ಬೆಸ್ಟ್ ಕಾಣ್ತದೆ.
ಅಂದ್ರೆ ಇವಳಿಗೆ ಟ್ವಿನ್ಸ್ ಮಕ್ಕಳಿರೋದು, ಸೊ ಇಬ್ಬರನ್ನು ಕೂಡ ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು. ಅವರ ಗಲಾಟೆಯನ್ನು ಸಹಿಸಿಗಳು ಅವರಿಗೆ ಬಿಡ್ತಾರ ಗಾಡಿಯಲ್ಲಿ? ಇಲ್ಲ, ಗಲಾಟೆ ಮಾಡ್ತಾರಲ್ಲ. ಬಟ್ ಹಾಗೆ ನಿಮ್ಗೊಂದು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಟಾಪಿಕ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಅಂದರೆ ತುಂಬ ಜನರ ಹತ್ರ ಇರ್ಬೋದು ಆಲ್ರೆಡಿ, ಆದರೆ ಸಹ ಕೆಲವರು ನಮ್ಮಂಥವ್ರು ಸಹ ಇರ್ತಾರಲ್ಲ ಹೆದರಿಕೆ ಇರುವವರು. ಕಾರು ಇವಳು ನನ್ನ ಕಸಿನ್, ನನ್ನ ಮಾವನ ಮತ್ತು ಅತ್ತೆಯ ಮಗಳು. ಹೌದು. ಅಂದರೆ ಹಾಗೆ ಅಲ್ಲ, ನನಗೆ ಮಾವ ಸಹ ಅತ್ತೆ ಸಹ ಹಾಗೆ. ಸೊ ಥ್ಯಾಂಕ್ ಯು ಸ್ವಾತಿ, ನಿಮ್ಮ ಒಂದು ಈ ಒಂದು ಜರ್ನಿ ಇನ್ನೂ ಸಹ ಹೀಗೆ ಆಗಲಿ, ಇನ್ನೂ ಸಹ ದೊಡ್ಡ ದೊಡ್ಡ ಕಾರನ್ನು ಬಿದ್ದು ಗೇರ್ ಕೊಂಡೋದ್ರೆ ಸ್ವಲ್ಪ ಪ್ರೌಡ್ ಅಂತ ಹೇಳ್ತಾರೆ. ಹೌದು, ಬಟ್ ಪರವಾಗಿಲ್ಲ, ನಮ್ಗೆ ಇದೇ ಸಾಕು. ಗೇರ್ಲೆಸ್ ಅಂದ್ರೆ ಸ್ವಲ್ಪ ಪ್ರೌಡ್ ಕಡಿಮೆ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ನಮ್ಮ ವ್ಯೂವರ್ಸ್ಗೆ. ನಿಮ್ಮ ಒಂದು ಎಲ್ರು ಖುಷಿಯಾಗಿರಿ, ಎಲ್ರು ಇವರ ಹಾಗೆ ನಗ್ತಾ ಇರಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ಕಾರ್ ಬಿಡ್ಲಿಕ್ಕೆ ಏನು ಭಯ ಇಲ್ಲದೆ? ಇಲ್ಲ, ಎಲ್ರು ಸೇಫ್ ಡ್ರೈವ್ ಇದ್ರಲ್ಲೆಲ್ಲ ಹಾಗೆ ಎಲ್ಲ ಫೆಸಿಲಿಟಿ ಎಲ್ಲ ಉಂಟು, ಅದ್ರ ಹಾಗೆ ಉಂಟು ಫೆಸಿಲಿಟಿ. ಇದು ಎಂತ AC ಎಲ್ಲ ಹಾಕಿದ್ರೆ ಪಿಕಪ್ ಉಂಟು ಇದ್ರಲ್ಲಿ, AC ಪಿಕಪ್ ಉಂಟು. ಹೌದು, ಮತ್ತೆ ಇದು ಸಹ ಹಾಕ್ಲಿಕ್ಕೆ ಆಗ್ತದೆ ನಮ್ಗೆ, ರಿವರ್ಸ್ ಇದು ಹಾಕಿ ನೋಡ್ಲಿಕ್ಕೆ ಆಗ್ತದೆ ಇದ್ರಲ್ಲಿ. ಟಿವಿ ಹಾಗೆ. ಹೌದು, ನೋಡಿ ಟಿವಿ ಉಂಟು, ರಿವರ್ಸ್ ಟಿವಿ ಸಹ ಉಂಟು, ಮತ್ತೆ AC ಕೂಡ ಉಂಟಲ್ಲ? AC ಉಂಟು ಫುಲ್. ಮತ್ತೆ ಇದ್ರಲ್ಲೂ ಎಂತ ಸ್ಪೆಷಲ್ ಫೀಚರ್ ಏನಾದ್ರು ಉಂಟಾ? ಸ್ಪೆಷಲ್ ಅದ್ರಲ್ಲಿ ಎಲ್ಲ ಉಂಟು ಇದ್ರಲ್ಲಿ. ಗೇರ್ ಒಂದಿಲ್ಲ, ಅದು ನಮ್ಗೆ ಬೇಡ ಅಷ್ಟೇ. ಮತ್ತೆ ಇದು ಮೈಲೇಜ್ ಎಲ್ಲ ಹೇಗೆ ಉಂಟು? ಮೈಲೇಜ್ ಎಲ್ಲ ಈಗ ನಾನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಉಂಟು. ಅಲ್ಲ, ಆದ್ರೆ ಇದ್ರದ್ದು ಇದು ಹೇಗೆ ಮೈಲೇಜ್ ಎಷ್ಟು ಅಂತ ಲೆಕ್ಕ? 20. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಈ ಅಂತ ಹೇಳುದು ಎಫಿಷಿಯನ್ಸಿ ಮತ್ತೆ ನಿಮ್ಮ ಒಂದು ಸಾಧನೆಗೆ ಕಂಗ್ರಾಟ್ಸ್. ಹಾಗೆ ಹೀಗೆ ಮುಂದುವರಿಲಿ, ಇನ್ನು ಸಹ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ನೀವು. ನಮ್ಮಲ್ಲಿ ಇವಳು ಚಿಕ್ಕವಳು, ನನ್ನ ತಂಗಿ ಮತ್ತು ಇವಳು ಸೇಮ್ ಏಜ್ನವರು. ಅವರಿಬ್ಬರು ಸಹ ಗಾಡಿ ಕೊಂಡೋಗ್ತಾ ಇದ್ದಾರೆ ಮಾರೆ. ಶೇಮ್, ನಮಗೆ ನಾಚಿಕೆ ಆಗ್ತದೆ. ನಾನು 4 ಸರ್ತಿ ಕಲ್ತಿದ್ದೇನೆ ಆಯ್ತಾ. ಕಲ್ತು ತಗೊಂಡು ಹೋಗ್ತಾ ಇದ್ದೆ, ಮತ್ತೆ ಬಿಟ್ಟೆ ನಾನು. ಇನ್ನು ನೋಡ್ಬೇಕು ಇನ್ನು ಫ್ಯೂಚರ್ ಅಲ್ಲಿ ಧೈರ್ಯ ಇಲ್ಲ. ಹಸ್ಬೆಂಡ್ ಹಠದಲ್ಲಿ ಒಂದು ನಾನು ನೋಡಿ, ಹಸ್ಬೆಂಡ್ ಅಷ್ಟು ಅಂದ್ರೆ ಸಪೋರ್ಟ್ ಅಂದ್ರೆ ಅಷ್ಟು ಕಿರಿಕಿರಿ ಮಾಡ್ತಾಳೆ ಗಂಟು. ಒಮ್ಮೆ ಅಲ್ಲಿಗೆ ಕೊಂಡೋಗಿ ಬಿಟ್ಟು ಇಲ್ಲಿಗೆ ಕೊಂಡೋಗಿ. ಹಾಗಾದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಈಸಿ ಆಗ್ತದಲ್ಲ. ಅಂದ್ರೆ ಅದೇ, ಈಗ ನಮ್ಗೆ ಲೇಡೀಸ್ ನ ಕೈಗೆ ಒಂದು ವೆಹಿಕಲ್ ಕೊಟ್ರೆ ಉಂಟಲ್ಲ, ಅವರು ತುಂಬಾ ಫ್ರೀ ಆಗಿ ಅವರ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬೋದು, ಟೆನ್ಷನ್ ಫ್ರೀ ಇರ್ತಾರಲ್ಲ. ಬರ್ಬೇಕು ಡಾಕ್ಟರ್ ಹೋಗ್ಲಿಕ್ಕೆ. ಅದೇ ಅಂದ್ರೆ ಮಕ್ಕಳಿರುವಾಗ ಹಾಗೆ, ಮನೆಯಲ್ಲಿ ಹಿರಿಯರಿರುವಾಗ ಹಾಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಸೊ ಗಂಡಸರಿಗೆ ಅವರ ಕೆಲಸದ ಒತ್ತಡ ಸಹ ಇರ್ತದೆ. ಆಗ ಒಂದು ಹೆಂಗಸರಿಗೆ ಈ ತರ ಒಂದು ಕಲಿಸಿ ಬಿಟ್ರೆ ಅವರು ಫ್ರೀ ಆಗಿರ್ತಾರೆ. ಇವರು ಸ್ವಲ್ಪ ಗಟ್ಟಿ ಮಂಡೆ ಮಾಡಿಕೊಂಡಿದ್ರೆ ಯಾವ ಟೈಮಲ್ಲಿ ಸಹ. ಸೊ ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ನಮ್ಮ ಚಾನೆಲ್ಗೆ ಬಂದು ನಮ್ಮ ವ್ಯೂವರ್ಸನ್ನೆಲ್ಲ ನೀವು ಇನ್ಸ್ಪೈರ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಇವಳ ದೊಡ್ಡ ಫ್ಯಾನ್, ನೈಟ್ ಅವಳ ವ್ಲಾಗ್ ನೋಡಿ ಮಲಗುದು ಯಾವಾಗಲೂ. ಓ ಹೌದಾ? ನನಗೆ ಉಂಟಲ್ಲ ವಿಡಿಯೋದಲ್ಲಿ ನಾಯಿಯನ್ನು ತೋರಿಸದಿದ್ರೆ ಹಾಗೆ ಕೆಲವರದೆಲ್ಲ ನೆನಪಾಗ್ತದೆ, ಇವರಿಗೆ ಇವತ್ತು ಡಿಸಪಾಯಿಂಟ್ ಆಗ್ತದೆ ಹೇಳಿ ನಾನು ಅದಕ್ಕೆ ಅಂತ ಪುನಃ ಹೋಗಿ ಮಲಗಿದ ನಾಯಿಯನ್ನು ಎಬ್ಬಿಸಿ ಎಲ್ಲ ಮಾಡಿಸೋದು. ಇವಳಿಗೆ ಜೋರು ಅಂತ ಹೇಳ್ತಾಳೆ. ಹೌದು. ಓಕೆ, ಬಾಯ್ ಬಾಯ್.